ನೀವು ಅದನ್ನು ಇಲ್ಲಿಂದ ತೆಗೆದುಹಾಕಬೇಕು ಮತ್ತು ಇಲ್ಲಿಂದ ತೆಗೆದುಹಾಕಿದ ನಂತರ ಒಳಗೆ ಒಂದು ಹುಕ್ಕಿದೆ ಎಂದು ನಾನು ನಿಮಗೆ ತೋರಿಸುತ್ತೇನೆ. ಒಳಗೆ ಒಂದು ಹುಕ್ಕಿದೆ, ನೀವು ಅದನ್ನು ಇಲ್ಲಿಂದ ತೆಗೆದುಹಾಕಬೇಕು ಮತ್ತು ನಂತರ ಅದನ್ನು ತೆಗೆದುಹಾಕಲು ಯಂತ್ರದಿಂದ ಹೊರಬರುತ್ತದೆ. ಇಲ್ಲಿಂದ ನಾವು ಇದನ್ನು ಬಳಸಬಹುದು. ಇದು ಇಲ್ಲಿಂದ ಅಂಟಿಕೊಂಡಿದೆ. ಈಗ ನೀವು ಸೂಜಿಯಿಂದ ದಾರವನ್ನು ತೆಗೆದುಹಾಕಬೇಕು. ನಾವು ಅದನ್ನು ಇಲ್ಲಿ ಇಡುತ್ತೇವೆ. ನಾನು ಅದನ್ನು ಇಲ್ಲಿಂದ ತೆಗೆದುಹಾಕುತ್ತೇನೆ. ಸೂಜಿಯಿಂದ ದಾರ ಹೊರಬರುವುದನ್ನು ನೋಡಿ. ಆದ್ದರಿಂದ ಸ್ನೇಹಿತರೆ, ನಾನು ದಾರವನ್ನು ತೆಗೆದುಹಾಕಿದ್ದೇನೆ. ಸೂಜಿ ಕೆಳಗಿದ್ದಾಗ ಅದನ್ನು ಮೇಲಿನಿಂದ ಕೆಳಕ್ಕೆ ಸರಿಸಲು ರೋಟರಿ ವ್ಯವಸ್ಥೆ ಇದೆ. ಬಟ್ಟೆಯ ಕೆಳಗೆ ಸೂಜಿ ಇದ್ದಾಗ ಒಳಗೆ ಹೋಗುವುದಿಲ್ಲ. ಆದ್ದರಿಂದ ನಾವು ಅದನ್ನು ಮೇಲಿನಿಂದ ಕೆಳಕ್ಕೆ ಚಲಿಸಬಹುದು ಮತ್ತು ಅದನ್ನು ಮೇಲಿನಿಂದ ಕೆಳಕ್ಕೆ ಸರಿಸಿದ ನಂತರ ಮತ್ತು ಮೇಲಿನಿಂದ ಮೇಲಕ್ಕೆ ಚಲಿಸಿದ ನಂತರ ಕೆಳಭಾಗಕ್ಕೆ ನಾವು ಬಟ್ಟೆಯನ್ನು ಒಳಗೆ ಇಡಬೇಕು. ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ. ಅದನ್ನು ಹೇಗೆ ಸೇರಿಸುವುದು ಎಂದು ನಾನು ನಿಮಗೆ ತೋರಿಸುತ್ತೇನೆ. ನೀವು ಈ ಹೆಚ್ಚುವರಿಯನ್ನು ಖರೀದಿಸಬೇಕು. ಇದರ ಬೆಲೆ ಸುಮಾರು 10 ರೂಪಾಯಿಗಳು. ಅದನ್ನು ಸೇರಿಸಲು ಇನ್ನೊಂದು ಮಾರ್ಗವಿದೆ. ಇದರ ಧನಾತ್ಮಕ ಭಾಗವು ಇಲ್ಲಿ ಇರುತ್ತದೆ. ನೀವು ಇಲ್ಲಿ ರೇಖಾಚಿತ್ರವನ್ನು ನೋಡಬಹುದು. ನೀವು ಅದನ್ನು ಸೇರಿಸಬಹುದು. ಎರಡನೆಯದು ಈ ರೀತಿ ಇರುತ್ತದೆ. ಮೂರನೆಯದು ಈ ರೀತಿ ಇರುತ್ತದೆ. ನಾಲ್ಕನೆಯದು ಈ ರೀತಿ ಇರುತ್ತದೆ. 2 ರ ಧನಾತ್ಮಕ ನೋಡ್ ಮೇಲಿರುತ್ತದೆ ಮತ್ತು 2 ರ ಋಣಾತ್ಮಕ ನೋಡ್ ಕೆಳಕ್ಕೆ ಇಳಿಯುತ್ತದೆ. ನೀವು ಅದನ್ನು ಈ ರೀತಿ ಮುಚ್ಚಬೇಕು. ಅದನ್ನು ಮುಚ್ಚಿದ ನಂತರ ಅದು ಇಲ್ಲಿಂದ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಲಾಕ್ ವ್ಯವಸ್ಥೆ ಇದೆ. ನಾವು ಅದನ್ನು ಮುಂದಕ್ಕೆ ಸರಿಸಿದರೆ ಬಟನ್ ಒತ್ತಲಾಗುವುದಿಲ್ಲ. ಇದು ಸುರಕ್ಷತೆಗಾಗಿ. ಇದು ಶಕ್ತಿಯುತ ಸಾಧನವಲ್ಲ. ನಾನು ಅದನ್ನು ಹಿಂದಕ್ಕೆ ಸರಿಸಿ ನಿಮಗೆ ತೋರಿಸುತ್ತೇನೆ. ಮೊದಲು ನಾನು ಬಟ್ಟೆಯನ್ನು ತೆಗೆದುಕೊಳ್ಳುತ್ತೇನೆ. ಅದನ್ನು ಸೀಲ್ ಮಾಡಿದ ನಂತರ ನಾನು ನಿಮಗೆ ತೋರಿಸುತ್ತೇನೆ. ನಾನು ಅದನ್ನು ಮೊದಲೇ ಹೇಳಿದ್ದೇನೆ. ನಾನು ಬಟ್ಟೆಯನ್ನು ತೆಗೆದುಕೊಳ್ಳುತ್ತೇನೆ. ನಾನು ಅದನ್ನು ಈ ರೀತಿ ಮುದ್ರೆ ಹಾಕುತ್ತೇನೆ. ನಾನು 2 ಬಟ್ಟೆಗಳನ್ನು ತೆಗೆದುಕೊಂಡಿದ್ದೇನೆ. ನಾನು ಅದನ್ನು ಈ ರೀತಿ ಸೇರಿಸುತ್ತೇನೆ. ನಾವು ದಾರವನ್ನು ಮುಕ್ತವಾಗಿಡಬೇಕು. ಡಬ್ವರ್ಸ್ನಿಂದ ಚಾಲಿತವಾಗಿದೆ. ಕ್ಷಮಿಸಿ, ನಾನು ಅದನ್ನು ಮೇಲಕ್ಕೆ ಸರಿಸುತ್ತೇನೆ. ಅದರ ನಂತರ ಡಬ್ವರ್ಸ್ನಿಂದ ಚಾಲಿತವಾಗಿದೆ. ಬಟ್ಟೆಯನ್ನು ಸೇರಿಸಲಾಗಿದೆ. ಅದನ್ನು ಸೀಲ್ ಮಾಡಿದ ನಂತರ ನಾನು ನಿಮಗೆ ತೋರಿಸುತ್ತೇನೆ. ಬಟ್ಟೆಯನ್ನು ಸೇರಿಸಲಾಗಿದೆ. ಈಗ ನಾವು ಅದನ್ನು ಈ ರೀತಿ ತಿರುಗಿಸಬೇಕು. ಅದನ್ನು ತಿರುಗಿಸಿದ ನಂತರ ನಾವು ಅದನ್ನು ಆನ್ ಮಾಡಬೇಕು. ನಾನು ಅದನ್ನು ಆನ್ ಮಾಡುತ್ತಿದ್ದೇನೆ. ಅದು ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ನೋಡಿ. ಬಟ್ಟೆ ಈ ಬದಿಗೆ ಚಲಿಸುತ್ತದೆ. ಬಟ್ಟೆ ಈ ಬದಿಗೆ ಚಲಿಸುತ್ತದೆ. ಬಟ್ಟೆ ಈ ಬದಿಗೆ ಚಲಿಸುತ್ತದೆ. ಅದನ್ನು ಹೆಚ್ಚು ಎಳೆಯಬೇಡಿ. ಈಗ ಬಟ್ಟೆಯ ಮುಖ್ಯ ಕೆಲಸವೆಂದರೆ ಅದನ್ನು ಕತ್ತರಿಸುವುದು. ನೀವು ಅದನ್ನು ಈ ರೀತಿ ಎಳೆದರೆ ದಾರವು ಮುಕ್ತವಾಗಿರುತ್ತದೆ. ಈಗ ಅದನ್ನು ಸೀಲ್ ಮಾಡಿದ ನಂತರ ನಾನು ನಿಮಗೆ ತೋರಿಸುತ್ತೇನೆ. ನೋಡಿ, ದಾರವು ಉಚಿತವಾಗಿದೆ. ನಾವು ಅದನ್ನು ಈ ರೀತಿ ಲಾಕ್ ಮಾಡಬೇಕು. ನಾನು ಅದನ್ನು ಲಾಕ್ ಮಾಡಿದ್ದೇನೆ. ಈಗ ಹೊಲಿಗೆ ಸುರಕ್ಷಿತವಾಗಿದೆ. ಅದು ತೆರೆಯುವುದಿಲ್ಲ. ಹೊಲಿಗೆ ಸುರಕ್ಷಿತವಾಗಿದೆ. ನಾನು ನಿಮಗೆ ಮತ್ತೊಂದು ಹೊಲಿಗೆ ತೋರಿಸುತ್ತೇನೆ. ನಾವು ದಾರವನ್ನು ಲಾಕ್ ಮಾಡದಿದ್ದರೆ ದಾರವು ತೆರೆಯುತ್ತದೆ. ಈಗ ನಾನು ಅದನ್ನು ಪಕ್ಕಕ್ಕೆ ಇಡುತ್ತೇನೆ. ಈಗ ನಾವು ಅದನ್ನು ಈ ರೀತಿ ತಿರುಗಿಸಬೇಕು. ಡಬ್ವರ್ಸ್ನಿಂದ ಚಾಲಿತವಾಗಿದೆ. ಡಬ್ವರ್ಸ್ನಿಂದ ಚಾಲಿತವಾಗಿದೆ. ಡಬ್ವರ್ಸ್ನಿಂದ ಚಾಲಿತವಾಗಿದೆ. ದಾರ ತೆರೆದುಕೊಳ್ಳುತ್ತದೆ. ದಾರ ತೆರೆದುಕೊಳ್ಳುತ್ತದೆ. ದಾರ ತೆರೆದುಕೊಳ್ಳುತ್ತದೆ. ಈಗ ಹೊಲಿಗೆ ಸುರಕ್ಷಿತವಾಗಿದೆ. ಹೊಲಿಗೆ ಸುರಕ್ಷಿತವಾಗಿದೆ. ಹೊಲಿಗೆ ಸುರಕ್ಷಿತವಾಗಿದೆ. ಹೊಲಿಗೆ ಸುರಕ್ಷಿತವಾಗಿದೆ. ಹೊಲಿಗೆ ಸುರಕ್ಷಿತವಾಗಿದೆ. ಹೊಲಿಗೆ ಸುರಕ್ಷಿತವಾಗಿದೆ.